ಸತ್ಯದ ತುಳುವೆರೆ ಉಡುಪಿ ಮಂಗಳೂರು ಇವರ ಆಶ್ರಯದಲ್ಲಿ ದೀಪಾವಳಿ ವಿಶೇಷವಾಗಿ ಮೊದಲ ವರ್ಷದ ಸೆಲ್ಫಿ ವಿತ್ ಗೋಮಾತೆ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ. ಗೋಮಾತೆಯೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿ ಫೋಟೋವನ್ನ ಕಳುಹಿಸಿಕೊಡಬೇಕು. ಒಬ್ಬರಿಗೆ 2 ಫೋಟೋ ಕಳುಹಿಸಲು ಮಾತ್ರ ಅವಕಾಶವಿದ್ದು ನವೆಂಬರ್ 18ರಂದು ಕೊನೆಯ ದಿನಾಂಕವಾಗಿದೆ. ಇನ್ನು 3 ಜನ ವಿಜೇತರಿಗೆ ವಿಶೇಷ ಬಹುಮಾನವನ್ನ ನೀಡಲಾಗುತ್ತದೆ. ವಿಜೇತರನ್ನ ಸತ್ಯದ ತುಳುವೆರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಪ್ರಕಟಿಸಲಾಗುವುದು. ಜೊತೆಗೆ ಡಿಸೆಂಬರ್ 20ರಂದು ಕುರ್ಕಾಲು ಪಂಚಾಯತ್ ಸಭಾಂಗಣದಲ್ಲಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಗುತ್ತದೆ.